നോമ്പ് തുറക്കാൻ അടുത്ത സമയം ദുആക്ക് ഏറ്റവും ഇജാബത്തുള്ള സമയമാണ്. റബ്ബിൽ ആലമീൻ ഹംദൻ യുവാഫി നിഅമഹു വയുകാഫി മസീദ്. ಪಿರಾರಮೂಲೆ ಅಬೂಬಕರ್ ಸಿದ್ದಿಕ್ ಮಸೀದಿ ಹಾಗೂ ನೂರುಲ್ ಹುದಾ ಮದ್ರಸಾ ಸಹಯೋಗದಲ್ಲಿ ಅದ್ದೂರಿ ಇಫ್ತಾರ್ ಸಂಗಮ. ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶ ಸಾರುವ ನಿಟ್ಟಿನಲ್ಲಿ ಪಿರಾರಮೂಲೆಯ ಅಬೂಬಕರ್ ಸಿದ್ದಿಕ್ ಜುಮಾ ಮಸೀದಿ ಹಾಗೂ ನೂರುಲ್ ಹುದಾ ಮದ್ರಸಾ ಗೌಸಿಯಾ ನಗರ ಇವುಗಳ ಜಂಟಿ ಆಶ್ರಯದಲ್ಲಿ ಸಾರ್ವಜನಿಕ ಗ್ರ್ಯಾಂಡ್ ಇಫ್ತಾರ್ ಸಂಗಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್ ಅವರು ಮಾತನಾಡಿ, ರಂಜಾನ್ ಮಾಸವು ತ್ಯಾಗ ಮತ್ತು ಸಮಾನತೆಯ ಸಂಕೇತವಾಗಿದೆ. ಇಂತಹ ಇಫ್ತಾರ್ ಕೂಟಗಳು ಸಮಾಜದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸವನ್ನ ಗಟ್ಟಿಗೊಳಿಸುತ್ತವೆ ಎಂದು ಹಾರೈಸಿದರು. ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರಾದ ಬಶೀರ್ ಕನಿಲಾ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿ, ಸ್ಥಳೀಯ ಧಾರ್ಮಿಕ ಕೇಂದ್ರಗಳು ನಡೆಸುತ್ತಿರುವ ಇಂತಹ ಸಾಮಾಜಿಕ ಕಾರ್ಯಗಳು ಶ್ಲಾಘನೀಯ ಎಂದರು. ಈ ಭವ್ಯ ಸಂಗಮದ ಯಶಸ್ಸಿಗಾಗಿ ಪ್ರಮುಖರಾದ ಮೊಹಮ್ಮದ್ ಸಿದ್ದಿಕ್, ಪಳ್ಳಿಕುಂಜಿ ಹಾಜಿ, ಮೊಹಮ್ಮದ್ ಹಾಜಿ, ಝೈನುದ್ದೀನ್ ಹಾಜಿ, ಮುಸ್ತಾಕ್, ಸಾದಿಕ್ ಹಾಗೂ ಖಲೀಲ್ ಅವರು ಮುಂಚೂಣಿಯಲ್ಲಿದ್ದು ನೇತೃತ್ವ ನೀಡಿದರು. ಸ್ಥಳೀಯ ನೂರಾರು ಸಾರ್ವಜನಿಕರು, ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡರು ಈ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ರಂಗನ್ನ ಹೆಚ್ಚಿಸಿದರು. ಕೊನೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. മാപ്പ് നൽകണം അല്ലാഹ്, പൂർണ്ണമായി ഞങ്ങളിൽ നിന്ന് കബൂലാക്കണം റഹ്മാനെ. ഇവിടെ ഒരുക്കിയ ഇഫ്താറും ഇതിനു വേണ്ടി ഒരുക്കിയ ഭക്ഷണങ്ങളും പാനീയങ്ങളെല്ലാം റബ്ബായ നീ സ്വീകരിക്കണേ അല്ലാഹ്, നീ സ്വീകരിക്കണേ അല്ലാഹ്. ഇതിന് പകരം ഞങ്ങൾക്കും ഞങ്ങളുടെ കുടുംബങ്ങൾക്കും ഇതുമായി ബന്ധപ്പെട്ട സഹായിച്ച സ്നേഹിച്ച ഭക്ഷണം തന്ന ദുആ കൊണ്ട് വസിയത്ത് ചെയ്ത